ನೆಲ್ಯಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ಮನೆ ಮನೆಗೆ ವಾಹನದ ಮೂಲಕ ತೆರಳಿ ಹೈನುಗಾರರಿಂದ ನೇರವಾಗಿ ಹಾಲನ್ನ ಸಂಗ್ರಹಿಸಿ ಡೈರಿಗೆ ತರುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕೋಸ್ಕರ ಒಂದು ವಿಶೇಷವಾದ ಎಲೆಕ್ಟ್ರಿಕ್ ಗೂಡ್ಸ್ ವೆಹಿಕಲ್ ಅನ್ನು ಕೂಡ ಖರೀದಿ ಮಾಡಿದೆ. ಹೊತ್ಕೊಂಡು ಬರಲಿಕ್ಕೆ ಕಷ್ಟ, ಮಳೆಗಾಲದ ಪ್ರಾಬ್ಲಮ್ ಇದೆಲ್ಲ ನೋಡುವಾಗ ಹಾಲಿನ ಪೂರೈಕೆ ಕೂಡ ನಮಗೆ ತುಂಬ ಕಡಿಮೆ ಆಗಿತ್ತು. ನಾವು ಇದರ ಬಗ್ಗೆ ಏನಾದರೂ ಹೊಸದಾಗಿ ಆಲೋಚನೆ ಮಾಡುವಂಥ ಅಗತ್ಯ ಇತ್ತು. ಯೂನಿಯನ್ ಬ್ಯಾಂಕ್ನವರು 2 ಗಾಡಿಯನ್ನು ಒಕ್ಕೂಟಕ್ಕೆ ಡೊನೇಟ್ ಮಾಡಿದರು. ಅಪ್ಪ ಹತ್ತಲಿಕ್ಕೆಲ್ಲ ನಾವೇ ಇದು ಸ್ವಂತ ಖರ್ಚಲ್ಲಿ ಇದು ಮಾಡಿಕೊಂಡದ್ದು. ನಾವು ಹೋದಂತೆ ಹಾಲಿನ ಸಂಗ್ರಹಣೆ ಹೆಚ್ಚು ಆಗ್ತಾ ಬಂತು. ಕೆಲವರಲ್ಲಿ ವೆಹಿಕಲ್ ಇಲ್ಲ, ಹಾಗೆ ನಡ್ಕೊಂಡು ಹೋಗಬೇಕು. ಹಾಗೆ ಇಲ್ಲಿ ಬಂದು ಹಾಲು ಖರೀದಿ ಮಾಡೋದು ನಮಗೆ ತುಂಬ ಒಂದು ಅನುಕೂಲ ಆಗಿದೆ. ಇಲ್ಲಿ ಇದ್ದ ಕಾರಣ ವಾಪಸ್ ಒಂದು ದನವನ್ನು ಖರೀದಿ ಮಾಡಿದ್ದೇವೆ. 3 ಲೀಟರ್ ಹಾಲು ತಗೊಂಡು ಹೋಗುವಾಗ ಡೈರಿಗೆ ಹೋಗುವಾಗ ಅದು ಅರ್ಧ ಲೀಟರ್ ಕಡಿಮೆ ಆಗ್ತಿತ್ತು. ನಮ್ಮ ಹೆಂಗಸರಿಗಂತೂ ತುಂಬಾ ಉಪಕಾರ. ನಮ್ಮ ಸಂಘದ ಹೈನುಗಾರರು ಖುಷಿಯಾಗಿದ್ದಾರೆ. ಇಲ್ಲಿಯ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ಇನ್ನೂ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಬಹುದು ಅಂತ ನನ್ನದೊಂದು ಆಶೆ ಭಾವನೆ. ನಮ್ಮಲ್ಲಿ ನಾನಾ ಕಾರಣಗಳಿಂದಾಗಿ ಹೈನುಗಾರಿಕೆ ಕುಂಠಿತವಾಗ್ತಾ ಇದೆ ಎನ್ನುವಂತಹ ಮಾತುಗಳನ್ನು ಕೇಳ್ತಾ ಇದ್ದೇವೆ. ಇದಕ್ಕೆ ಕಾರಣಗಳು ಬಹಳಷ್ಟಿದೆ. ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೈನುಗಾರರನ್ನು ಕಾಡ್ತಾ ಇರುವಂತಹ ಸಮಸ್ಯೆ ಸಮಯಕ್ಕೆ ಸರಿಯಾಗಿ ಹಾಲಿನ ಡೈರಿಗೆ ತಂದು ಒಪ್ಪಿಸುವಂತಹ ಕೆಲಸ. ಈ ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ಸಮಯಕ್ಕೆ ಸರಿಯಾಗಿ ಅಂದರೆ ನಾನಾ ಸಮಸ್ಯೆಗಳಿರ್ಬೋದು, ಅಂದರೆ ರಸ್ತೆಗಳ ಸಮಸ್ಯೆ ಇರ್ಬೋದು, ಬಹಳಷ್ಟು ಕಾರಣಗಳಿಂದಾಗಿ ವಾಹನಗಳ ಕೊರತೆ ಇರ್ಬೋದು, ಇತ್ಯಾದಿ ಸಮಸ್ಯೆಗಳಿಂದಾಗಿ ಸಮಯಕ್ಕೆ ಸರಿಯಾಗಿ ಡೈರಿಗೆ ಹಾಲನ್ನು ಕೊಡೋದು ಸವಾಲಾಗ್ತಾ ಇದೆ. ಬಹುಶಃ ಈ ಒಂದು ಸವಾಲನ್ನು ಗಂಭೀರವಾಗಿ ಪರಿಗಣಿಸಿದಂತಹ ನೆಲ್ಯಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇದಕ್ಕಾಗಿ ಒಂದು ವಿನೂತನವಾದ ಯೋಜನೆಯನ್ನು ರೂಪಿಸಿದೆ. ಮಾತ್ರವಲ್ಲ, ಅದನ್ನು ಜಾರಿಗೆ ಕೂಡ ತಂದಿದೆ. ಅದು ಯಾವುದು ಅಂತ ಹೇಳಿದರೆ, ಮನೆ ಮನೆಗೆ ವಾಹನದ ಮೂಲಕ ತೆರಳಿ ಅಲ್ಲಿಂದ ಹೈನುಗಾರರಿಂದ ನೇರವಾಗಿ ಹಾಲನ್ನು ಸಂಗ್ರಹಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಥವಾ ಡೈರಿಗೆ ತರುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ. ಮಾತ್ರವಲ್ಲ, ಅದಕ್ಕೋಸ್ಕರ ಒಂದು ವಿಶೇಷವಾದ ಎಲೆಕ್ಟ್ರಿಕ್ ಗೂಡ್ಸ್ ವೆಹಿಕಲ್ ಅನ್ನು ಕೂಡ ಖರೀದಿ ಮಾಡಿದೆ. ನೀವು ನೋಡ್ತಾ ಇದ್ದೀರಿ, ಇದು ಎಲೆಕ್ಟ್ರಿಕ್ ಅಂದರೆ ಸಂಪೂರ್ಣವಾಗಿ ವಿದ್ಯುತ್ನಿಂದ ಚಲಾಯಿಸಲ್ಪಡುವಂತಹ ಗೂಡ್ಸ್ ವಾಹನ. ಸೊ ಇದರ ಮೂಲಕ ಹಾಲಿನ ಕ್ಯಾನ್ಗಳಲ್ಲಿ ಹೈನುಗಾರರ ಮನೆಗೆ ತೆರಳಿ ಅಲ್ಲಿಂದ ಅವರಿಂದ ನೇರವಾಗಿ ಹಾಲನ್ನು ಖರೀದಿ ಮಾಡಿ ತಂದು ಇಲ್ಲಿನ ಒಂದು ಸಾಂದ್ರ ಶೀತಲೀಕರಣ ಘಟಕ ಏನಿದೆ ಇದಕ್ಕೆ ಒಂದು ತರುವಂತಹ ಕೆಲಸಗಳನ್ನು ಮಾಡ್ತಾ ಇದೆ. ಈ ಒಂದು ವಾಹನವನ್ನು ನೀವು ಗಮನಿಸಿದರೆ ನೋಡ್ಬೋದು, ಇದು ಎಲೆಕ್ಟ್ರಿಕ್ ವಾಹನ ಅಂದರೆ ಸಂಪೂರ್ಣವಾಗಿ ವಿದ್ಯುತ್ ಚಾಲಿತವಾಗಿ ಚಲಾಯಿಸಲ್ಪಡುವಂತಹ ವಾಹನ. ಹಿಂಭಾಗದಲ್ಲಿ ಕ್ಯಾರಿಯರ್ ಇದೆ. ಆ ಕ್ಯಾರಿಯರ್ನಲ್ಲಿ ಹಾಲಿನ ಸಂಗ್ರಹಣಾ ಕ್ಯಾನ್ಗಳ ಮೂಲಕ ಈ ಒಂದು ಡಿಪೋಗೆ ಅಥವಾ ಸಾಂದ್ರ ಶೀತಲೀಕರಣ ಘಟಕಕ್ಕೆ ಹಾಲನ್ನು ತರುವಂತಹ ಕೆಲಸಗಳು ಆಗ್ತಾ ಇದೆ. ಅಂದರೆ ಮುಖ್ಯವಾಗಿ 2 ಕಡೆಗಳಲ್ಲಿ ಕಲೆಕ್ಷನ್ ಪಾಯಿಂಟ್ಗಳಲ್ಲಿ ಈ ಒಂದು ವಾಹನವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿಗೆ ಅಂದರೆ ಮನೆಯಿಂದ ಕೆಲವೇ ಮೀಟರ್ ದೂರದಲ್ಲಿರುವಂತಹ ಒಂದು 2 ಸ್ಪಾಟ್ಗಳನ್ನು ಗುರುತಿಸಿ ಆ ಭಾಗದ ಹೈನುಗಾರರಿಂದ ಅಲ್ಲಿ ಈ ಒಂದು ಹಾಲನ್ನು ಸಂಗ್ರಹಣೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ ಅನ್ನುವಂಥದ್ದು. ಸೊ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಈ ಒಂದು ಸಂಘದ ಅಧ್ಯಕ್ಷರಾಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು ಅಥವಾ ಈ ಒಂದು ಹಾಲನ್ನು ಕೊಡುವಂತಹ ಹೈನುಗಾರರು ಏನು ಹೇಳ್ತಾರೆ ಎಲ್ಲವನ್ನು ಕೂಡ ನಾವೀಗ ಕೇಳ್ಕೊಂಡು ಬರೋಣ. ಈಗ ಈ ಒಂದು ಪ್ರಾಜೆಕ್ಟಿನ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನೆಲ್ಯಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂತಹ ಗುರುಪ್ರಸಾದ್ ಅವರಿದ್ದಾರೆ. ಸೊ ಕೇಳೋಣ, ಹೇಗೆ ಈ ಒಂದು ಯೋಜನೆ ಬಂತು, ಯಾವಾಗ ಕಾರ್ಯಗತಗೊಂಡಿತ್ತು, ಹೇಗಿದೆ ಅದರ ಬಳಿಕದ ಪರಿಣಾಮ ಅನ್ನುವಂಥದ್ದನ್ನು. ನಮಸ್ತೆ. ನಮಸ್ತೆ. ಹೇಳಿ ಸರ್ ಒಂದು ಕಾನ್ಸೆಪ್ಟಿನ ಬಗ್ಗೆ. ಈಗ ಹಾಲು ಉತ್ಪಾದನೆ ಮಾಡಿ ಸಪ್ಲೈ ಮಾಡುವವರಿದ್ದಾರೆ. ಹೆಚ್ಚಿನ ಈಗ ಮನೆಯವರಲ್ಲಿ ಹಿರಿಯರೇ ಇರುವುದು, ಬಾಕಿಯವರೆಲ್ಲ ಉದ್ಯೋಗದ ನಿಮಿತ್ತ ಹೊರಗೆ ಹೋಗಿರ್ತಾರೆ. ಅವರಿಗೆ ಈಗ ಸ್ವಲ್ಪ ದೂರ ಆದರೆ ಹೊತ್ಕೊಂಡು ಬರಲಿಕ್ಕೆ ಕಷ್ಟ, ಮಳೆಗಾಲದ ಪ್ರಾಬ್ಲಮ್ ಇದೆಲ್ಲ ನೋಡುವಾಗ ಹಾಲಿನ
ಇದು ಅವ್ರದ್ದು ಪೂರೈಕೆ ಕೂಡ ನಮಗೆ ತುಂಬ ಕಡಿಮೆ ಆಗಿತ್ತು. ಈ ಕೊರೋನಾದ ಆ ಟೈಮಲ್ಲಿ ಒಮ್ಮೆ ಜಾಸ್ತಿ ಆಗಿ ಆಮೇಲೆ ತುಂಬ ಕಡಿಮೆ ಆಗಿ ನಮಗೆ 1100 ಲೀಟ್ರ್ವರೆಗೆ ಬಂದಿತ್ತು. ಅದರಲ್ಲಿ ನಮಗೆ 5000 BMC ಬೇರೆ, ಅದು 3000 ಇದ್ದದ್ದು 5000 ಆಗಿತ್ತು. ಹಾಗೆ ನಾವು ಇದರ ಬಗ್ಗೆ ಏನಾದರೂ ಹೊಸತಾಗಿ ಆಲೋಚನೆ ಮಾಡುವಂಥ ಅಗತ್ಯ ಇತ್ತು. ಹಾಗೆ ನಾವು ನಮ್ಮ ಇಒ ರಾಜೇಶ್ ಕಾಮತ್ ಅಂತ ಇದ್ದಾರೆ, ಅವರನ್ನೆಲ್ಲ ಕೂಡಿಕೊಂಡು ನಾವೊಮ್ಮೆ ಮಾತಾಡುವಾಗ ಹೀಗೆ ಮೊಬೈಲ್ ಕಲೆಕ್ಷನ್ ಸೆಂಟರ್ ಮಾಡಿದರೆ ಹೇಗೆ ಅಂತ ಹೇಳೋ ಒಂದು ಆಲೋಚನೆ ಬಂತು. ಹೀಗೆ ಮಾಡಿದರೆ ಸ್ವಲ್ಪ ಅವರಿಗೆ ಉಪಯೋಗ ಆಗ್ಬೋದು ಅಂತ ಹೇಳುವ ಒಂದು ಆಲೋಚನೆ ಬಂತು. ಆ ನಿಟ್ಟಿನಲ್ಲಿ 2 ಕಡೆ ನಾವು ಪ್ರಯೋಗಾರ್ಥವಾಗಿ ಮಾಡಿದೆವು. ಇಲ್ಲಿ ಕಟ್ಟೆಮಜಲಲ್ಲಿ ಅಲ್ಲ, ಬೇರೆ ಒಂದು 2 ಕಡೆ ಪಾಪದ ಮಂಡೆ ಮತ್ತು ಹೊಸ ಮಜಲು ಅಂತ ಹೇಳಲಿ ಪ್ರಯೋಗಾರ್ಥವಾಗಿ ಮಾಡಿದೆವು. ಅದು ಖಾಸಗಿ ವಾಹನ ಮುಖಾಂತರ ನಾವು ಅದನ್ನು ತರಿಸ್ತಾ ಇದ್ದೇವೆ. ಸೊ ಅದು ನಮಗೆ ತುಂಬ ಉಪಯೋಗ ಆಯಿತು. ಅಲ್ಲಿ ಸ್ವಲ್ಪ ನಮಗೆ ಹಾಲಿನ ಇಂಪ್ರೂವ್ಮೆಂಟ್ ಆಗಿ ನಮಗೆ 1100 ಲೀಟರ್ ಇಲ್ಲಾಂದರೆ ಅದರಿಂದ ಸಹ ಕಡಿಮೆ ಇತ್ತು. ಹಾಗೆ ಮತ್ತೆ ಮುಂದೆ ನಾವು ಅವರ ಹತ್ರ ಒಂದು ಪ್ರಸ್ತಾವನೆ ಇಟ್ಟೆವು, ಈ ಥರ ಏನಾದರೂ ಒಕ್ಕೂಟದಿಂದ ನಮಗೆ ಒಂದು ವಾಹನದ ವ್ಯವಸ್ಥೆ ಮಾಡಿಕೊಟ್ರೆ ಮುಂದೆ ಇದರ ಬಗ್ಗೆ ನಮಗೆ ಇದು ಹೈನುಗಾರರಿಗೂ ಪ್ರಯೋಜನ ಆಗ್ಬೋದು, ಉತ್ಪಾದನೆಯಲ್ಲಿ ಸಹ ಹೆಚ್ಚಳ ಆಗ್ಬೋದು, ಎಲ್ಲರಿಗೂ ಉಪಯೋಗ ಆಗ್ತದೆ. ಮತ್ತು ಮುಂದೆ ಬೇರೆ ಬೇರೆ ಕಡೆ ಸಹ ಇದೊಂದು ಒಳ್ಳೆಯದಾಗಿ ಹೌದು ಮಾದರಿ ಆಗ್ಬೋದು ಅಂತ ಹೇಳೋ ರೀತಿಯಲ್ಲಿ ಒಂದು ಸರಿ ಅವರ ಹತ್ರ ಎಲ್ಲ ಮನವಿ ಕೊಟ್ಟಿದ್ದೆವು. ಆ ಥರ ಒಂದು ಒಕ್ಕೂಟಕ್ಕೆ ನಾವೀಗ ಆಭಾರಿಯಾಗಿದ್ದೇವೆ. ಯಾಕೆಂತ ಹೇಳಿದ್ರೆ ನಮ್ಮ ಮನವಿಯನ್ನು ಪರಿಗಣನೆಗೆ ತಗೊಂಡು ಅವರು ನಮಗೆ ಒಂದು ಇಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದೇವೆ ನಾವು, ಯಾಕಂದರೆ ಇದಕ್ಕೆ ಗೇರ್ನ ವ್ಯವಸ್ಥೆ ಇರಲಿಲ್ಲ. ಅಂದರೆ ಇಲ್ಲಿ ಅಪ್ಪಿಗೆಲ್ಲ ಅದು ಹತ್ತಲಿಕ್ಕೆ ಆಗುವ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಗೇರ್ನ ವ್ಯವಸ್ಥೆ ಮಾಡಿದ್ದೇವೆ. ಸುಮಾರು 550 kg ಅಂದರೆ 10-11 ಕ್ಯಾನ್ವರೆಗೆ ಇದರಲ್ಲಿ ಹಾಲು ತರಲಿಕ್ಕೆ ಆಗ್ತದೆ. ಹಾಗೆ ಇದನ್ನು ನಾವು ಕಟ್ಟೆಮಜಲು ಅಂತ ಹೇಳುವಲ್ಲಿ ಅದು ಸಹ ನಾವು ಹೋಗಿ ಅಲ್ಲೆಲ್ಲ ಒಂದು ಸರ್ವೆ ಮಾಡಿದ್ದೆವು. ಅವರೇ ನಮ್ಮ ಇಒ ಇದ್ದಾರೆ, ಅವರು ಬಂದಿದ್ದರು, DM ಬಂದಿದ್ದರು, ಹಾಗೆ ನಮ್ಮ ಸೆಕ್ರೆಟರಿ ಅವರಿದ್ದರು, ಮಾಜಿ ಅಧ್ಯಕ್ಷರೆಲ್ಲ ಜೊತೆಯಲ್ಲಿ ಹೋಗಿ ಒಂದು ಸರ್ವೆ ಎಲ್ಲ ಮಾಡಿದ್ದೆವು. ಆಗ ಅವರು ಹೇಳಿದರು, ನಾವು ಹೀಗೆ ತಂದರೆ ನಮಗೆ ಸ್ವಲ್ಪ ಉಪಯೋಗ ಆಗ್ತದೆ. ಅಲ್ಲೊಂದು 5-6 ಜನ ದನ ಮಾರುವ ಒಂದು ಆಲೋಚನೆಯಲ್ಲಿ ಸಹ ಇದ್ದರು, ಉಪಯೋಗ ಆಗ್ತದೆ ಅಂತ. ಹಾಗೆ ಉದ್ಘಾಟನೆ ಮಾಡಿ ಒಂದು ಪ್ರಾರಂಭ ಮಾಡಿಬಿಟ್ಟೆವು. ಅದರ ನಂತರ ಈಗ ನಮಗೆ ಒಂದು 300 ಲೀಟರ್ವರೆಗೆ ಹಾಲು ಜಾಸ್ತಿ ಆಗಿದೆ. ಇದು ತುಂಬ ಉಪಯೋಗ ಅಂತ ಕಾಣ್ತಾ ಇದೆ. ಹಾಗೆ ಜನಗಳು ಸಹ ಖುಷಿಯಾಗಿದ್ದಾರೆ. ಜನಗಳಂತ ಹೇಳಿದ್ರೆ ನಮ್ಮ ಸಂಘದ ಹೈನುಗಾರರು ಖುಷಿಯಾಗಿದ್ದಾರೆ. ನಾವು ಒಕ್ಕೂಟಕ್ಕೂ ಆಭಾರಿಯಾಗಿದ್ದೇವೆ, ನಮಗೆ ಕರುಣಿಸಿದಂಥ ಯೂನಿಯನ್ ಬ್ಯಾಂಕ್ ಅವರಿಗೂ ನಾವು ಆಭಾರಿಯಾಗಿದ್ದೇವೆ. ಅಂದರೆ ಈಗ ವೆಹಿಕಲ್ ಹೇಗೆ ಇದರ ಖರ್ಚು ವೆಚ್ಚವನ್ನು ಪರಿಗಣನೆ ಮಾಡಿದರೆ ಆಲ್ರೆಡಿ ಈಗ ಹೈನುಗಾರರಿಗೆ ಹೆಲ್ಪ್ ಆಗ್ತಾ ಇದೆ. ಸೊ ಇದರ ಒಂದು ಮೇಂಟೆನೆನ್ಸ್ ಆಗಿರ್ಬೋದು, ಇದರೆಲ್ಲ ಹೇಗೆ ಖರ್ಚು ವೆಚ್ಚ? ಈಗ ಅದು ಒಮ್ಮೆ ಚಾರ್ಜ್ ಮಾಡಿದರೆ 80 ಕಿಲೋಮೀಟರ್ವರೆಗೆ ಓಡ್ತದೆ. ಮತ್ತು ನಮ್ಮ ಈ ಸ್ವಲ್ಪ ರೋಡೆಲ್ಲ ಇಲ್ಲಿ ಸ್ವಲ್ಪ ಸರಿಯಾದ ಇದಿಲ್ಲ, ವ್ಯವಸ್ಥೆ ಇಲ್ಲ ರೋಡು ಸ್ವಲ್ಪ. ಹಾಗೆ ಹತ್ತಲಿಕ್ಕೆಲ್ಲ ಒಂದು ನಾವೇ ಇದು ಸ್ವಂತ ಖರ್ಚಲ್ಲಿ ಇದು ಮಾಡಿಕೊಂಡದ್ದು. ಮತ್ತು ರಿಜಿಸ್ಟ್ರೇಷನ್ ಅದೆಲ್ಲ ನಾವೇ ಮಾಡಿಸ್ಕೊಳ್ಬೇಕಿತ್ತು. ಅದು ಆ್ಯಸ್ ಪರ್ ರೂಲ್ಸ್ ಅದು ನಾವು ಮಾಡಿಕೊಂಡಿದ್ದೇವೆ. ಹಾಗೆ ಇನ್ನು ಮುಂದಿನ ಖರ್ಚು ವೆಚ್ಚಕ್ಕೆ ನಾವು ಅಂತ ಹೇಳಿದರೆ ಅಲ್ಲಿ ಒಂದು ಈಗ ಅವರಿಗೆ ಇಲ್ಲಿಗೆ ಬರಲಿಕ್ಕಿಲ್ಲ. ಈಗ ನಾವು ಹೋಗಿ ಅಲ್ಲಿ ಕಲೆಕ್ಟ್ ಮಾಡ್ತೇವೆ. ಅದಕ್ಕೆ ನೀವು ಒಂದು ತಿಂಗಳಿಗೆ ಒಂದು ಅವರಿಗೆ ಮಿನಿಮಮ್ ಒಂದು ಆಗುವಷ್ಟು ಎಷ್ಟು ಅಂತ ಹೇಳಿ ಇನ್ನು ಮಾತಾಡಬೇಕಷ್ಟೇ. ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಾಯೋಗಿಕವಾಗಿ ಅಲ್ವ ಇರೋದು. ಹಾಗೆ ಅದನ್ನು ಒಂದು ಇಷ್ಟು ಕೊಡ್ಬೋದಾ ಅಂತ ಒಂದು ಅವರಲ್ಲಿ ಮನವಿ ಮಾಡಲಿಕ್ಕೆ ಒಂದು ಚಿಂತನೆಯಲ್ಲಿದ್ದೇವೆ. ಮುಂದೆ ಅದು ಹೇಗೆ ಆಗ್ತದೆ ಅಂತ ನೋಡಬೇಕು. ಅದನ್ನೇ ಮೇಂಟೆನೆನ್ಸಿಗೆ ಇಟ್ಟುಕೊಳ್ಳುವ ಅಂತ ಹೇಳಿ ಒಂದು ಆಲೋಚನೆ ಮಾಡಿದ್ದೇವೆ. ಸೊ ಈಗ ಅಂತೂ ನಿಮಗೆ ಬೆಟರ್ ರಿಸಲ್ಟ್ ಸಿಕ್ಕಿದೆ ಖಂಡಿತ. ಧನ್ಯವಾದಗಳು. ಮುಂದೆ ಕೂಡ ಇನ್ನೊಂದಷ್ಟು ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗಲಿ ಅನ್ನುವಂಥ ನಮ್ಮ ಧನ್ಯವಾದಗಳು ನಿಮಗೂ. ಸಂಘದ ನಿಕಟಪೂರ್ವ ಅಧ್ಯಕ್ಷರು ಹಾಗೆಯೇ ನಿರ್ದೇಶಕರಾಗಿರುವಂತಹ ಮಹಾಬಲ ಶೆಟ್ಟಿ ದೋಂತಿಲ ಅವರಿದ್ದಾರೆ. ಸೊ ಅವರ ಒಂದು ಒಪಿನಿಯನನ್ನು ಕೇಳೋಣ. ನಮಸ್ತೆ. ಹೇಳಿ ಸರ್. ನಮ್ಮ ನೆಲ್ಯಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘ 1993ರಲ್ಲಿ ಆರಂಭ ಆಗಿತ್ತು. ಆ ಬಳಿಕ ನಾವು 7 ಲೀಟರ್ ಹಾಲಿನಿಂದ ಪ್ರಾರಂಭ ಮಾಡಿದಂತಹ ಸಂಘ ಇದು. ನಮ್ಮ ಹಿರಿಯರಾದಂತಹ ಶ್ರೀಯುತ NUS ಅವರು ನಮ್ಮ ಸ್ಥಾಪಕ ಅಧ್ಯಕ್ಷರಾಗಿದ್ದರು. ಅವರ ಮೂಲಕ ನಾವು ಅವರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಒಂದು ಮಾರ್ಗದ ಬದಿಯಲ್ಲಿ ಒಂದು ಸಂಘ ಪ್ರಾರಂಭ ಆಯಿತು. ಆ ಬಳಿಕ ಅವರು ರಾಜಕೀಯವಾಗಿ ಅವರು ಕೆಲಸ ಮಾಡ್ತಾಯಿದ್ದರು. ಆ ಸಂದರ್ಭದಲ್ಲಿ ನಮಗೆ ಇಲ್ಲಿ ಒಂದು 10 ಸೆನ್ಸ್ ಜಾಗ ನಮ್ಮ ನೆಲ್ಯಾಡಿ ಗ್ರಾಮ ಪಂಚಾಯತಿನ ಆಧೀನಕ್ಕೊಳಪಟ್ಟಿತ್ತು. ಅವರ ಕೈಯಿಂದ ನಮಗೆ 10 ಸೆನ್ಸ್ ಜಾಗವನ್ನು ನಮಗೆ ಕೊಟ್ಟರು. ಆ ಮೂಲಕ ನಾವು ಇಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ನಾವು ಹಾಲ ಸಂಗ್ರಹಕ್ಕೆ ಪ್ರಾರಂಭ ಮಾಡಿದೆವು. ದಿನ ಹೋದಂತೆ ಹಾಲಿನ ಸಂಗ್ರಹಣೆ ಹೆಚ್ಚು ಆಗ್ತಾ ಬಂತು. ಸುಮಾರು 2014ನೇ ಇಸವಿಯಲ್ಲಿ ನಮಗೆ ಈ ಹಾಲಿನ ಗುಣಮಟ್ಟ ಮತ್ತು ಶೇಖರಣೆ ಮಾಡುವಂಥದ್ದು ಒಂದು ವ್ಯವಸ್ಥೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ನಾವೊಂದು PMC ಅಂದರೆ ಇಲ್ಲಿ ಸಾಂದ್ರ ಶೀತಲೀಕರಣ ಘಟಕ ಅಂತ ನಾವು ಅದನ್ನು ಪ್ರಾರಂಭ ಮಾಡಿದೆವು. ಆ ಸಂದರ್ಭದಲ್ಲಿ ನಾವು ನಮ್ಮ ಸಂಘದಲ್ಲಿಯೇ 3000 ಲೀಟ್ರ್ ಹಾಲನ್ನು ಸಂಗ್ರಹ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಮಾಡಿದಂತಹ ವ್ಯವಸ್ಥೆ ಅದು. ಆ ಸಂದರ್ಭದಲ್ಲಿ ನಮಗೆ ಏನಾಯಿತು ಅಂತ ಹೇಳಿದರೆ ಒಳ್ಳೆಯ ಹಾಲು ಸಂಗ್ರಹ ಆಗ್ತಾಯಿತ್ತು. ಮತ್ತು ಹತ್ತಿರದ ಸೊಸೈಟಿಗಳಿಂದ ಅಲ್ಲಿ ಸಂಗ್ರಹವನ್ನು ಮಾಡಿದೆ ಇಲ್ಲಿ ಸಂಗ್ರಹ ಆಗ್ತಾಯಿತ್ತು. ಆ ಬಳಿಕ ನಾವು
ಮತ್ತು ಕೂಡ ಸ್ವಲ್ಪ ಜಾಸ್ತಿ ಮಾಡುವ ಅಂತ ಹೇಳುವ ನಿಟ್ಟಿನಲ್ಲಿ ಒಂದು 5,000 ಲೀಟರ್ ಸಾಮರ್ಥ್ಯದ ಒಂದು BMC ಯನ್ನು ಅಳವಡಿಕೆ ಮಾಡಿದೆವು. ಆಗ ನಮಗೆ ಸ್ವಲ್ಪ ಸಮಯ ಆಗುವಾಗ ನಮಗೆ ಹಾಲಿನ ಕೊರತೆ ಆಯಿತು. ಆ ಸಂದರ್ಭದಲ್ಲಿ ನಾವು ಒಕ್ಕೂಟದ ಸಭೆಗಳಲ್ಲಿ ಹೋದಾಗ ನಾವು ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದೆವು. ನಮ್ಮ ಸಂಘದ ಗ್ರಾಮೀಣ ಭಾಗವಾದ್ದರಿಂದ ಒಂದು 5-6 ಕಿಲೋಮೀಟರ್ ದೂರದಿಂದ ನಮಗೆ ಹಾಲು ಬರಬೇಕಾಗ್ತದೆ. ದೂರದವರಿಗೆ ಹಾಲು ತರಲಿಕ್ಕೆ ಕಷ್ಟ. ಯಾಕೆಂತ ಹೇಳಿದರೆ ಈಗಿನ ಯುವಜನತೆ ಅದಕ್ಕೆ ಹೋಗುವುದಿಲ್ಲ. ಮುಂಚೆ ಮಾಡ್ತಿದ್ದವರಿಗೆ ವಯಸ್ಸಾಯಿತು, ಹಾಲನ್ನು ತರುವುದು ಒಂದು ದೊಡ್ಡ ಒಂದು ಕಷ್ಟದ ಕೆಲಸ ಆಯಿತು. ಆ ಸಂದರ್ಭದಲ್ಲಿ ನಾವು ಈ ಯೋಚನೆಯನ್ನು ಅಭಿಪ್ರಾಯವನ್ನು ನಾವು ಒಕ್ಕೂಟದ ಅಧಿಕಾರಿಗಳಿಗೆ ನಾವು ತಿಳಿಸಿದೆವು. ಏನಾದರೂ ಒಂದು ಸಂಚಾರಿ ವ್ಯವಸ್ಥೆ ಮಾಡಿದರೆ ಸ್ವಲ್ಪ ಹಾಲನ್ನು ಜಾಸ್ತಿ ಮಾಡ್ಬೋದು ಎನ್ನುವಂಥ ಉದ್ದೇಶ ಒಂದು ಯೋಜನೆ ಆಗ್ಬೋದು ಅಂತ ಹೇಳಿ ಅವರ ಈ ಬೇಡಿಕೆಯನ್ನು ಅವರ ಮುಂದಿಟ್ಟೆವು. ಇದು ಸುಮಾರು 4 ವರ್ಷದ ಹಿಂದಿನ ಒಂದು ಬೇಡಿಕೆ ಆಗಿತ್ತು. ಆದರೆ ಇತ್ತೀಚಿನ ಸಂದರ್ಭದಲ್ಲಿ ಅಲ್ಲಿರುವಂಥ ಅಧಿಕಾರಿ ವರ್ಗದವರು, ಅಂದರೆ ನಮಗೆ DM ಇರ್ಬೋದು ಅಥವಾ ವಿಸ್ತರಣಾಧಿಕಾರಿಗಳು ಇದನ್ನು ಒಂದು ಕಾರ್ಯರೂಪಕ್ಕೆ ತರುವ ಯೋಚನೆಯಲ್ಲಿ ಸಂದರ್ಭದಲ್ಲಿ ಒಕ್ಕೂಟಕ್ಕೆ ಯೂನಿಯನ್ ಬ್ಯಾಂಕ್ನವರು 2 ಗಾಡಿಯನ್ನು ಈ ಗೂಡ್ಸ್ ಅನ್ನುವಂಥ ಗಾಡಿಯನ್ನು ಅವರು ಒಕ್ಕೂಟಕ್ಕೆ ಡೊನೇಟ್ ಮಾಡಿದರು. ಅದರಲ್ಲಿ ಒಂದು ಗಾಡಿಯನ್ನು ಆಚೆ ಉಡುಪಿ ಕಡೆಗೆ ನಮ್ಮ ಒಕ್ಕೂಟದ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರು. ಆದರೆ ಒಂದು ಗಾಡಿಯನ್ನು ಇಲ್ಲಿಗೆ ಕೊಟ್ಟರೆ ಏನಾಗ್ಬೋದು, ಎಲ್ಲೆಡೆಗೆ ಕೊಟ್ಟರೆ ಇದರ ಪ್ರಯೋಜನ ಆದೀತು ಎನ್ನುವಂಥ ಒಂದು ಯೋಚನೆಯನ್ನು ಅವರು ಮಾಡಿದರು. ಹಾಗೆ ಕಳೆದ ಮಾರ್ಚ್ ತಿಂಗಳಲ್ಲಿ ನಮಗೆ ಅದನ್ನು ಸಾಧಾರಣ ಮಾರ್ಚ್ ತಿಂಗಳಲ್ಲಿ ನಮಗೆ ಅದನ್ನು ನಮ್ಮ ಸಂಘಕ್ಕೆ ಅದರ ಕೀಲಿಗೈ ಕೊಟ್ಟರು. ನಾವು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡು ಸಾಧಾರಣ ನಾವು ಈಗ 2 ಕಡೆ ನಾವು ಇದನ್ನು ಪ್ರಾರಂಭ ಮಾಡಿದೆವು. ಈಗ 1,100 ಲೀಟ್ರ್ ಇರುವಂತಹ ಹಾಲಿನ ಗುರಿ ಈಗ 1,600ಕ್ಕೆ ತಲುಪಿತು. ಇದರಿಂದ ನಮಗೆ ಸ್ವಲ್ಪ ಉತ್ತೇಜನ ಆಯಿತು. ಏನಂತ ಹೇಳಿದರೆ, ಇನ್ನೂ ಇಂಥ ವ್ಯವಸ್ಥೆಯನ್ನು ಮಾಡಿದರೆ ಇನ್ನೂ ಹೆಚ್ಚಿನ ಹಾಲನ್ನು ಸಂಗ್ರಹ ಮಾಡ್ಬೋದು. ಅಂದರೆ ಕೃಷಿಕರಿಗೆ ಈ ಹೈನುಗಾರಿಕೆಯನ್ನು ಮುಂದಕ್ಕೆ ತಗೊಂಡು ಹೋಗಲಿಕ್ಕೆ ಇದು ಒಂದು ಒಳ್ಳೆಯ ಸಹಕಾರಿ ಆಗ್ಬೋದು ಅಂತ ನಮಗೊಂದು ಆಶಾಭಾವನೆ ಆಯಿತು. ಅಂದರೆ 1 ಲೀಟ್ರ್ ಹಾಲಿದ್ದವರು ಸಂಜೆ ಹೊತ್ತು ತರೋದಿಲ್ಲ, ದೂರ ಆಗ್ತದೆ. ಮತ್ತು ರಸ್ತೆಯ ವ್ಯವಸ್ಥೆ ಸರಿಯಿಲ್ಲ, ವಾಹನದ ವ್ಯವಸ್ಥೆ ಎಲ್ಲರಲ್ಲೂ ಇಲ್ಲ, ಕೆಲವು ಮಹಿಳೆಯರಿಗೆ ಇದು ಬರುವುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಇಂಥ ಯೋಜನೆಯನ್ನು ಮಾಡಿದರೆ ಆಗ್ಬೋದು ಎನ್ನುವ ನಿಟ್ಟಿನಲ್ಲಿ ನಮಗೆ ಇದು ಒಳ್ಳೆಯ ಪ್ರಯೋಜನಕ್ಕೆ ಬಂತು. ಇದು ಇನ್ನು ಮುಂದಕ್ಕೆ ಕೂಡ ನಮಗೆ ಆಗ್ಬೋದು. ಆದರೆ ರಸ್ತೆ ಸ್ವಲ್ಪ ವ್ಯವಸ್ಥೆ ಸರಿ ಇಲ್ಲದ ಕಾರಣ ನಮಗೆ ಸ್ವಲ್ಪ ಇದನ್ನು ತರುವಂಥದ್ದು ಸ್ವಲ್ಪ ಕಷ್ಟಕರ ಅಂತಲೇ ಹೇಳ್ಬೋದು. ಮುಂದಕ್ಕೆ ನಾವು ರಸ್ತೆಯನ್ನು ಏನಾದರೂ ಪಂಚಾಯತಿನವರು ಅಥವಾ ಅದಕ್ಕೆ ಸಂಬಂಧಪಟ್ಟ ತಾಲೂಕು ಪಂಚಾಯತಿನವರು ಏನಾದರೂ ಆ ರಸ್ತೆಯ ವ್ಯವಸ್ಥೆಯನ್ನು ಸರಿ ಮಾಡಿದರೆ ಕೃಷಿಕರಿಗೆ ಇದರ ಪ್ರಯೋಜನ ಇನ್ನೂ ಜಾಸ್ತಿ ಆಗ್ಬೋದು ಅಂತ ನಮ್ಮದೊಂದು ಅಭಿಪ್ರಾಯ. ಅದೇ ರೀತಿ ಈಗ ಏನಂತ ಹೇಳಿದರೆ, ಮುಂದಕ್ಕೆ ಯುವಜನತೆ ಇದಕ್ಕೆ ಬರಬೇಕು. ಹೈನುಗಾರಿಕೆಯನ್ನು ಯೋಚನೆ ಮಾಡಬೇಕು ಅಂತ ಹೇಳಿದರೆ ಇಂಥ ವ್ಯವಸ್ಥೆ ಬರಬೇಕು. ಈಗ ಪ್ರತಿಯೊಂದು ನಾವು ಹಾಲಿನ ಪ್ಯಾಕೆಟನ್ನು ಗ್ರಾಹಕರು ಏನು ಮಾಡ್ತಾರೆ ಅಂದರೆ ಮನೆ ಬಾಗಿಲಿಗೆ ತಲುಪಿಸ್ತಾರೆ. ಅದೇ ರೀತಿ ನಾವು ಖರೀದಿಯನ್ನು ಕೂಡ ನಾವು ಮನೆ ಬಾಗಿಲಲ್ಲಿ ಹೋಗಿ ಮಾಡಿದರೆ ಹೆಚ್ಚು ಹಾಲು ಸಂಗ್ರಹಣೆ ಮಾಡ್ಬೋದು, ರೈತರಿಗೆ ಇದರಿಂದ ಒಳ್ಳೆಯ ಲಾಭ ಬರ್ಬೋದು ಅನ್ನುವಂಥದ್ದು ಕೂಡ ನಮಗೆ ಒಂದು ಆಶಾಭಾವನೆ ಇದೆ. ಅದರಿಂದ ಇತ್ತೀಚೆಗೆ ನಾವು ಮಾಡಿದಂಥ ಪ್ರಯತ್ನ ಇದು ಸಫಲವಾಗ್ತದೆ ಎನ್ನುವಂಥದ್ದು ನಮ್ಮ ಒಂದು ನಂಬಿಕೆ. ಅದರಿಂದ ನಾವು ಈ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟವರಿಗೆ ನಾವು ಧನ್ಯವಾದ ಹೇಳಬೇಕು. ಯಾಕಂತ ಹೇಳಿದರೆ ಒಕ್ಕೂಟದ ಯೂನಿಯನ್ ಬ್ಯಾಂಕ್ನವರು ಒಕ್ಕೂಟದಕ್ಕೆ ಕೊಟ್ಟರು, ಒಕ್ಕೂಟದವರು ಅದನ್ನು ನಮ್ಮನ್ನು ಪರಿಗಣನೆ ಮಾಡಿದರು. ಇದರಲ್ಲಿ ವಿಸ್ತರಣಾಧಿಕಾರಿ ಇರ್ಬೋದು, DM ಇರ್ಬೋದು, ಒಕ್ಕೂಟದ MD ಇರ್ಬೋದು, ಅವರಿಗೆಲ್ಲರಿಗೂ ನಾವು ಈ ಸಂಘದ ಮೂಲಕ ನಾವು ಆಭಾರಿಯಾಗಿರಬೇಕು. ಅದರಿಂದಾಗಿ ನಾವು ಇನ್ನು ಮುಂದಕ್ಕೆ ಕೂಡ ಇಂಥ ವ್ಯವಸ್ಥೆ ಬೇರೆ ಕಡೆ ಕೂಡ ಮಾಡಿದರೆ ಒಂದು ಹಾಲಿನ ಉತ್ಪಾದನೆಯನ್ನು ಜಾಸ್ತಿ ಮಾಡ್ಬೋದು. ಇದನ್ನು ಅವರು ಕೂಡ ಸ್ವಲ್ಪ ಗಣನೆಗೆ ತಗೊಂಡು ಇಲ್ಲಿಯ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ಇನ್ನೂ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡ್ಬೋದು ಅಂತ ನನ್ನದೊಂದು ಆಶಾಭಾವನೆ. ಅದರಿಂದ ಎಲ್ರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳಂತ ಈ ಒಂದು ವಿಚಾರವನ್ನು ಮಾಧ್ಯಮದವರು ಬಹಳಷ್ಟು ಇದನ್ನು ಮಾಡಿದ್ದಾರೆ. ಅದರಿಂದಾಗಿ ನಿಮಗೂ ಕೂಡ ಈ ಧನ್ಯವಾದಗಳನ್ನು ಹೇಳುತ್ತಾ ಇನ್ನೂ ಇದನ್ನು ಸ್ವಲ್ಪ ಎಲ್ರಿಗೂ ಪರಿಚಯ ಮಾಡುವಂಥ ವ್ಯವಸ್ಥೆ ನೀವು ಮಾಡಬೇಕು ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಈಗ ಒಂದಷ್ಟು ಹೈನುಗಾರರಿಂದ ಕೇಳೋಣ ಈ ಒಂದು ಯೋಜನೆ ಎಷ್ಟು ಹೆಲ್ಪ್ಫುಲ್ ಆಗಿದೆ ಮತ್ತು ಅವರಿಗೆ ಏನು ಪ್ರಯೋಜನ ಆಗಿದೆ ಇದರಿಂದ ಅನ್ನುವಂಥದ್ದನ್ನು. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ. ನಮಗೆ ಇಲ್ಲಿ ಹೇಗಾಗಿದೆ ಅಂತ ಈಗ ಅದೇ ಇಲ್ಲಿ ನೆಲ್ಲಿಯಾಡಿ ಹಾಲು ಉತ್ಪಾದಕ ಸಹಕಾರಿ ಸಂಘದಿಂದ ಇಲ್ಲಿ ಬಂದು ಈಗ ಹಾಲು ತೆಗಿತಾರೆ. ನಮಗೆ ನೆಲ್ಲಿಯಾಡಿಗೆ ಹೋಗುವುದು ಒಂದು ತುಂಬ ಕಷ್ಟದ ವಿಷಯ. ಅಂದರೆ ಮಳೆಗಾಲದಲ್ಲಿ ಕೆಲವರಲ್ಲಿ ವೆಹಿಕಲ್ ಇಲ್ಲ, ಹಾಗೆ ನಡ್ಕೊಂಡು ಹೋಗಬೇಕು. ಎಷ್ಟು ದೂರ ಆಗ್ತದೆ ಇಲ್ಲಿಂದ? ಇಲ್ಲಿಂದ ಒಂದು 3 ಕಿಲೋಮೀಟ್ರು ನೆಲ್ಲಿಯಾಡಿಗೆ ಆಗ್ತದೆ. ಹಾಗೆ ಇಲ್ಲಿ ಬಂದು ಹಾಲು ಖರೀದಿ ಮಾಡೋದು ನಮಗೆ ತುಂಬ ಒಂದು ಅನುಕೂಲ ಆಗಿದೆ. ನಮಗೆ ಎಲ್ಲರಿಗೂ ಈ ಪರಿಸರ ಜನಗಳಿಗೆ ಕಟ್ಟೆ ಮಜಲು ಮತ್ತು ಇಲ್ಲಿ ಭರತಬುಲೆಯಲ್ಲಿ ಈ
ಪರಿಸರದ ಜನಗಳಿಗೆ ಅನುಕೂಲವಾಗಿದೆ, ಎಲ್ಲರಿಗೂ ತುಂಬ ಅನುಕೂಲವಾಗಿದೆ. ಹಾಗೆ ಇದು ಇನ್ನೂ ಹೀಗೆ ಮುಂದುವರಿಬೇಕಂತ ನಾವು ಕೇಳಿಕೊಳ್ಳುವುದು. ಇದಕ್ಕೀಗ ನೀವೇನಾದರೂ ವಿಶೇಷವಾಗಿ ಪಾವತಿ ಮಾಡಲಿಕ್ಕಿದೆಯಾ, ಏನಾದರೂ ದರ ಕೊಡಲಿಕ್ಕೆ? ಪಾವತಿ ಮಾಡಲಿಕ್ಕೆ ಹೇಳಿದಾರಂತೆ, ನನಗೆ ಗೊತ್ತಿಲ್ಲ. ಒಂದು ತಿಂಗಳಿಗೆ ಒಂದು 100 ರೂಪಾಯಿ ಕೊಡಬೇಕಂತ ಹೇಳಿದಾರಂತೆ. ನಮ್ಮಲ್ಲಿ ಹೇಳಲಿಲ್ಲ, ಕೆಲವರಲ್ಲಿ ಅದೇ ಹೇಳ್ತಿದ್ರು, ಹಾಗೆ ಕೊಡಲಿಲ್ಲ ನಾವು ಇಷ್ಟವರೆಗೆ. ಅದೇ ಅನುಕೂಲ ಆಗಿದೆ. ತುಂಬ ಅನುಕೂಲ ಆಗಿದೆ. ಅದೇ. ನಿಮ್ಮ ಹೆಸರು ಮೇಡಮ್? ಸೌಮ್ಯ. ಓಕೆ, ಹೇಳಿ, ನಿಮಗೆ ಹೇಗೆ ಅನಿಸ್ತಾ ಇದೆ? ನಮಗೆ ಇಲ್ಲಿ ಇದು ಸಂಘ ಆಗಿ ಉಂಟಲ್ಲ, ತುಂಬ ಪ್ರಯೋಜನವಾಗಿದೆ. ಇಲ್ಲದ್ರೆ ನಮಗೆ 3 ಕಿಲೋಮೀಟ್ರು ಹೋಗಲಿಕ್ಕೆ, 3 ಕಿಲೋಮೀಟ್ರು ಬರಲಿಕ್ಕೆ, ಅದ್ರ ಗಾಡಿ ಇಲ್ಲ, ನಡ್ಕೊಂಡು ಎಂತಕ್ಕಾದರೂ ಹೋಗಬೇಕಿತ್ತು. ಇಲ್ಲಿ ಇದ್ದ ಕಾರಣ ತುಂಬ ಉಪಕಾರವಾಗಿದೆ. ಇಲ್ಲಿ ಇದ್ದ ಕಾರಣ ವಾಪಸ್ ಒಂದು ದನವನ್ನು ಖರೀದಿ ಮಾಡಿದ್ದೇವೆ. ಉಂಟಾ ಅಂತ ಹಾಗೆ ಇಲ್ಲಿ ಡೈಲಿ ಇರಬೇಕು ಅಂತ ನಾವು. ಇಲ್ಲದ್ರೆ ನಮಗೆ ತುಂಬ 10-12 ಲೀಟ್ರ್ ಹಾಲನ್ನು 3-4 ಕಿಲೋಮೀಟ್ರ್ ಹೊತ್ಕೊಂಡು ಹೋಗಬೇಕಲ್ಲ, ಆದ ಕಾರಣ ಹಾಗೆ ಇಲ್ಲಿ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ರೇಜಿತಾ ಅಂತ. ಓಕೆ, ಹೇಳಿ, ಇದು ಎಷ್ಟು ಹೆಲ್ಪ್ಫುಲ್ ಆಗಿದೆ ನಿಮಗೆ? ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಯಾಕಂದರೆ ನಮ್ಮ ಮನೆ ಬಾಗಿಲಿಗೆ ಈ ಥರ ಒಂದು ವಾಹನದ ವ್ಯವಸ್ಥೆ ಬರೋದಂದರೆ ನಮಗೆ ತುಂಬ ಒಂದು ಉಪಕಾರ. ಮತ್ತು ಸ್ಕೂಟಿಯಲ್ಲಿ ಹೋಗಬೇಕಿತ್ತು, ಮಾರ್ಗದ ವ್ಯವಸ್ಥೆ ಆ ಥರ ದುರಸ್ಥಿತಿಯಲ್ಲಿದೆ ಒಂದು. ಮತ್ತು ನಾವಿಲ್ಲಿಂದ 3 ಲೀಟ್ರ್ ಹಾಲು ತಗೊಂಡು ಹೋಗುವಾಗ, ಡೈರಿಗೆ ಹೋಗುವಾಗ ಅದು ಅರ್ಧ ಲೀಟ್ರ್ ಕಡಿಮೆ ಆಗ್ತಿತ್ತು. ಅಂದರೆ ಮಾರ್ಗದ ವ್ಯವಸ್ಥೆ ಆ ಥರ ಚೆಲ್ಲಿ ಅರ್ಧ ಲೀಟ್ರ್ ಕಡಿಮೆ ಆಗ್ತಿತ್ತು. ಮತ್ತು ಅದು ಮಾತ್ರ ಅಲ್ಲ, ಮಳೆ ನಮ್ಮ ಹೆಂಗಸರಿಗಂತೂ ತುಂಬ ಉಪಕಾರ. ಮಳೆಯಿಂದಾಗಿ ಒಳ್ಳೆ ವ್ಯವಸ್ಥೆ, ವಾಹನದ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದ್ದಾರೆ. ತುಂಬ ಉಪಕಾರ ಆಗಿದೆ. ಹಾಗೆ ಥ್ಯಾಂಕ್ ಯು. ಎಸ್, ಇದಿಷ್ಟು ನೆಲ್ಯಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೂಲಕ ಜಾರಿಯಾಗಿರುವಂತಹ ಒಂದು ವಿನೂತನವಾದ ಪ್ರಯತ್ನ. ಆ ಪ್ರಯತ್ನದ ಬಗ್ಗೆ ಹೈನುಗಾರರು ವ್ಯಕ್ತಪಡಿಸಿರುವಂತಹ ಅನಿಸಿಕೆಗಳು ಮತ್ತು ಈ ಒಂದು ಯೋಜನೆಯ ಹಿಂದಿನ ಉದ್ದೇಶ ಏನು ಮತ್ತು ಅದರ ಪರಿಣಾಮ ಏನು ಅನ್ನುವಂಥದ್ದರ ಬಗ್ಗೆ ನೆಲ್ಯಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಹೈನುಗಾರರು ಎಲ್ಲರೂ ಕೂಡ ಹಂಚಿಕೊಂಡಿರುವಂತಹ ಅಭಿಪ್ರಾಯಗಳು. ಖಂಡಿತವಾಗ್ಲೂ ಇದರಲ್ಲಿ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ. ಈಗಾಗಲೇ ಹಾಲಿನ ಒಂದು ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಕಂಡಿದೆ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ. ಇದು ಇದೇ ರೀತಿ ಮುಂದುವರೆದರೆ ಇನ್ನೊಂದಷ್ಟು ಪರಿಣಾಮಕಾರಿ ಬೆಳವಣಿಗೆಗಳಾಗಬಹುದು ಎನ್ನುವಂತಹ ಒಂದು ಆಶಾಭಾವನೆ ಕೂಡ ಇವರಲ್ಲಿದೆ. ಸೊ ಎಲ್ಲ ಒಂದು ಒಕ್ಕೂಟಗಳು ಅಥವಾ ಎಲ್ಲ ಒಂದು ಸಹಕಾರಿ ಸಂಘಗಳು ಈ ರೀತಿಯ ಒಂದು ಪ್ರಯತ್ನಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಮಾಡಿದರೆ ಇನ್ನೊಂದಷ್ಟು ಅನುಕೂಲ ಆಗಬಹುದು ಅನ್ನುವಂಥದ್ದು ನಾವು ಹೇಳಬಹುದಾದಂತಹ ವಿಚಾರ. ಹರೀಶ್ ಬಾರಿಂಜ ಮತ್ತು ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ನೆಲ್ಯಾಡಿ. ಎಟಿಎಂ ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ಎಟಿಎಂ ನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು 1 ಎಟಿಎಂಗೆ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ. ಪುತ್ತೂರು 1 ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.